ಗರುಡಗಮನ ವೃಷಭವಾಹನ ಚಿತ್ರಕ್ಕೆ ಚೆನ್ನೈನಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ಇದೆ ಅಂತ ನೋಡ್ಕೊಂಡು ಬರೋಣ. ಕನ್ನಡ. ಎಸ್, ಗರುಡಗಮನ ವೃಷಭವಾಹನ ಇವತ್ತೊಂದು ಪ್ರೀಮಿಯರ್ ಶೋ ಇತ್ತು. ಆದರೆ ಆ ಪ್ರೀಮಿಯರ್ ಶೋ 6:00 ಇದ್ದಿದ್ದು, ಅದು ಮುಗ್ದೋಯ್ತು. ಈಗ ನಾಳಿನ ಶೋ ನೋಡಿ. AGS ಸಿನಿಮಾದಲ್ಲಿ 7:20 ಪ್ರದರ್ಶನ. ಹಾಗೆ AGS ಸಿನಿಮಾ ಅದು ಟಿ ನಗರದಲ್ಲಿರುವಂಥದ್ದು 3:40 ಪ್ರದರ್ಶನ. ಇನ್ನು VR ಚೆನ್ನೈ ಅಣ್ಣಾನಗರದಲ್ಲಿ 7:10 ಪ್ರದರ್ಶನ. ಒಟ್ಟು ಚೆನ್ನೈ ನಗರದಲ್ಲಿ ಗರುಡಗಮನ ವೃಷಭವಾಹನ ಚಿತ್ರಕ್ಕೆ 3 ಪ್ರದರ್ಶನವನ್ನು ನೀಡಲಾಗಿದೆ. ಈಗಾಗಲೇ AGS ಸಿನಿಮಾದಲ್ಲಿ 7:20 ಶೋ, ಇದರಲ್ಲಿ 63 ರೂಪಾಯಿಯ ಟಿಕೆಟ್ ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ. ಅಂದರೆ ಫ್ರಂಟ್ ರೋ ಎಲ್ಲ ಸೋಲ್ಡ್ ಔಟ್ ಆಗಿದೆ. ಇನ್ನು ಹಿಂಬದಿಯ 4 ರೋ ಫುಲ್ ಆಗಿದೆ. ಇನ್ನು ಮಧ್ಯದಲ್ಲಿ ಅಷ್ಟೇ ನಿಮಗೆ ಖಾಲಿ. ಇದು ನಾಳಿನ ಪ್ರದರ್ಶನ. ನಾಳೆ 7:20 ಪ್ರದರ್ಶನ. ಇನ್ನು 24 ಗಂಟೆಗಳಿವೆ. ಇದರಲ್ಲಿ ನಿಮಗೆ ಚಿತ್ರಮಂದಿರ ಆಲ್ಮೋಸ್ಟ್ ಫುಲ್ ಆಗುವಂತಹ ಸಾಧ್ಯತೆಗಳಿವೆ. ಇನ್ನು ಟಿ ನಗರದಲ್ಲಿರುವಂತಹ ಅದು ಕೂಡ AGS ಚಿತ್ರಮಂದಿರವನ್ನು ನೋಡೋಣ. ಇದು ಕೂಡ ಅಷ್ಟೇ 3 ರೋ, ಹಿಂದಿನ 3 ರೋ ಫುಲ್ ಆಗಿದೆ. ಮುಂದಿನ ರೋ ಕೂಡ ಫುಲ್ ಆಗಿದೆ. ಮಧ್ಯದ ರೋಗಳಷ್ಟೇ ಖಾಲಿ. ಇದು ನಾಳೆ 3:40 ಪ್ರದರ್ಶನ. ಇನ್ನು VR ಚೆನ್ನೈ ಅಣ್ಣಾನಗರದಲ್ಲಿರುವಂತಹ VR ಚೆನ್ನೈ PVR, ಇಲ್ಲೂ ಕೂಡ ಅಷ್ಟೇ ಹಿಂಭಾಗದಲ್ಲಿರುವಂತಹ 1 ರೋ ಫುಲ್ ಆಗಿದೆ. ಮಧ್ಯದಲ್ಲಿ ಇರುವಂತಹ 2 ಟಿಕೆಟ್ ಅಷ್ಟೇ ಬುಕ್ ಆಗಿದೆ. ಮಿಕ್ಕುಳಿದಂತಹ ಎಲ್ಲ ಸೀಟ್ಗಳು ಖಾಲಿ. ಒಟ್ಟು ಇದು 7:10 ಪ್ರದರ್ಶನ. ಹೀಗೆ ಚೆನ್ನೈನಲ್ಲಿ ಒಟ್ಟು ಸದ್ಯಕ್ಕೆ 3 ಪ್ರದರ್ಶನವನ್ನು ನೀಡಲಾಗಿದೆ. ಮಧುರವಯಲ್, ಟಿ ನಗರ್, ಅಣ್ಣಾನಗರ್ ಒಟ್ಟು 3 ಚಿತ್ರಮಂದಿರಗಳಲ್ಲಿ 3 ಪ್ರದರ್ಶನ. ಇನ್ನು ನಾಳಿದ್ದು ನೋಡೋಣ. ಶನಿವಾರನೂ ಅಷ್ಟೇ. ಇದು ಕೂಡ ಶನಿವಾರನೂ 3. ಸಂಡೇ ಅದು ಕೂಡ 3. ಸೋಮವಾರ ಬರೀ 2. ನಮ್ಮ ಕನ್ನಡ ಸಿನಿಮಾ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.